ಎಷ್ಟು ದಿನ ಆಗಿ ಕೂತ್ಕೊಳ್ಳಿಕ್ಕೆ ಆಗುತ್ತಲ್ವಾ? ಮೂವ್ ಆನ್ ಆಗಲೇಬೇಕು. ನನ್ನ ಅತ್ತೆನ ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ. ಬಟ್ ಇನ್ನು ಮುಂದೆ ಅತ್ತೆ ವೀಡಿಯೋದಲ್ಲಿ ಇರಲ್ಲ. ಬರಲಿಲ್ಲ ಅಂದರೆ ಕರೆಯುವುದು ಜಾಸ್ತಿ. ತುಂಬ ಕರೆದಿದ್ದಾರೆ. ಅದು ತುಂಬ ನೆನಪಾಗ್ತದೆ ನನಗೆ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ನನಗೆ ಎಲ್ಲಿಂದ ಮಾತಾಡಬೇಕು, ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಒಂದು ಗೊತ್ತಿಲ್ಲ. ಬಟ್ ಮಾಡಲೇಬೇಕಲ್ವಾ? ತುಂಬ ದಿನ ಆಯಿತು. ತುಂಬ ಜನ ಕೇಳ್ತಾ ಇದ್ರಿ, ನೀವು ವ್ಲಾಗ್ ಹಾಕಿಲ್ಲ ಯೂಟ್ಯೂಬಲ್ಲಿ, ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ವಾಟ್ಸಪ್ಪಲ್ಲೆಲ್ಲ ಹೇಳ್ತಿದ್ರು. ಹಾಗಾಗಿ ಎಷ್ಟು ದಿನ ಆಗಿ ಕೂತ್ಕೊಳ್ಳಿಕ್ಕೆ ಆಗುತ್ತಲ್ವಾ? ಮೂವ್ ಆನ್ ಆಗಲೇಬೇಕು. ಹಾಗಾಗಿ ವಿಡಿಯೋ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಎಂತ ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಹಳೆ ವಿಡಿಯೋಸ್ ಎಲ್ಲ ತುಂಬ ಉಂಟು ನಂದು, ಅದನ್ನು ಹಾಕಬೇಕಷ್ಟೇ, ಹಾಕ್ತೇನೆ ಇನ್ನು. ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ನಾನು ಇಷ್ಟೇ ಹೇಳ್ತೇನೆ. ನನ್ನ ಅತ್ತೆಯನ್ನು ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ. ಬಟ್ ಇನ್ನು ಮುಂದೆ ಅತ್ತೆ ವೀಡಿಯೋದಲ್ಲಿ ಇರಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ಮೊನ್ನೆ ಇದು ಜುಲೈ ಅಲ್ವಾ, ಜೂನ್ 14 ತನಕ ನಮ್ಮ ಜೊತೆ ಇದ್ದರು. 14ಗೆ ನಮ್ಮನ್ನು ಬಿಟ್ಟು ಹೋದರು ಅವರು. ಸೊ ನಾನು ಬೇರೆ ಎಂತ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅಂತ ಅಳುವಂತಹ ಮೆಮೊರೀಸ್ ಆಗಿರ್ಬೋದು, ಯಾವುದು ಬೇಡ ಅಂತ. ಅವರು ನಮ್ಮ ಜೊತೆ ಇದ್ದಾರೆ, ಆ ಥರ ಫೀಲ್ ಇರಲಿ ಅಂತ ನಾನು ಎಂತ ಸಹ ತುಂಬ ಡೀಟೇಲಾಗಿ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಇವಾಗಲೂ ನಮಗೆ ಅವರು ನಮ್ಮ ಜೊತೆ ಇಲ್ಲ ಅಂತ ಅನಿಸಲ್ಲ. ಅವರದೊಂದು ಫೋಟೋ ಹಾಕಿದ್ದಾರೆ, ಅದನ್ನು ನೋಡುವಾಗ ಮಾತ್ರ ಟಪ್ ಅಂತ ಫೀಲ್ ಬಂದು ಹೋಗುತ್ತೆ. ಬಟ್ ತುಂಬ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಬಟ್ ಅತ್ತೆ ನಮ್ಮ ಜೊತೆ ಇರಲ್ಲ ಇನ್ನು. ಒಂದು ಬೇಜಾರಂದರೆ, ನಿಮಗೆ ಗೊತ್ತು, ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೆ, ಅತ್ತೆಗೆ ಮನೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರ ಆಸೆಯನ್ನು ನಮಗೆ ನೆರವೇರಿಸಲಿಕ್ಕೆ ಆಗಲಿಲ್ಲ. ಬಟ್ ಹೋಪು, ತುಂಬ ಆಸೆ ಇದ್ದವರು ಮತ್ತೆ ನಮ್ಮ ಜೊತೆ ನಮ್ಮ ಮನೆಗೆ ಹುಟ್ಟಿ ಬರ್ತಾರಂತೆ, ಯಾವುದಾದ್ರೂ ಒಂದು ರೂಪದಲ್ಲಿ, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಹುಟ್ಟಿ ಬರ್ತಾರೆ. ಅದೊಂದು ಹೋಪ್ ಉಂಟು ನಮಗೆಲ್ರಿಗೂ ಆಲ್ಮೋಸ್ಟು. ಮನಸ್ಸಲ್ಲಿ ನೆನಪಾಗಿರುತ್ತೆ, ನೆನಪಾಗುವಾಗ ಬೇಜಾರು ಕೂಡ ಆಗುತ್ತೆ. ಬಟ್ 80+ ಆಗಿತ್ತು ಅತ್ತೆಗೆ. ನೋಡುವ ಮುಂದೆ ಎಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ಓಕೆ. ಸೊ ನಾನು ಇವಾಗ ಕೆಲವೊಂದು ವೀಡಿಯೋ ಹಾಕ್ತೇನೆ. ಅದು ಐ ಥಿಂಕ್ ಲಾಸ್ಟ್ ಅಂದರೆ ಅತ್ತೆ 14 ಅಂದರೆ 13ಕ್ಕೆ ತೆಗೆದ ವೀಡಿಯೋ ಅದು. ಅತ್ತೆ ಹುಷಾರಿದ್ರು ಅವತ್ತು. 14ಕ್ಕೆ ಸಡನ್ ಏನೆಲ್ಲ ಆಗಿ ಹೋಯಿತು. 13ಕ್ಕೆ ನನ್ನ ಚಿಕ್ಕಮ್ಮನವರೆಲ್ಲ ಬಂದಿದ್ದರು. ಆ ವಿಡಿಯೋ ಇದು. ಸೊ ಆವಾಗ ಅತ್ತೆದು ಸ್ವಲ್ಪ ವೀಡಿಯೋ ಮಾಡಿದೆ. ನಾನು ಜಾಸ್ತಿ ಅತ್ತೆದು ವೀಡಿಯೋ ಆಮೇಲಿಂದ ಮಾಡಲಿಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಕೆಲವೊಂದು ಸಣ್ಣ ಕ್ಲಿಪ್ಸ್ ಎಲ್ಲ ಇತ್ತು, ಅದನ್ನು ಸ್ವಲ್ಪ ಹಾಕ್ತೇನೆ. ಯಾಕಂದರೆ ಯಾವತ್ತಾದರೂ ಮೆಮೊರಿ ಇರುತ್ತೆ, ಬಟ್ ನೋಡಬೇಕು ಅಂತ ಅಂದಾಗ ಅಟ್ಲೀಸ್ಟ್ ವೀಡಿಯೋವನ್ನಾದರೂ ನೋಡ್ಬೋದಲ್ವಾ ಅಂತ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಿದ್ದೇನೆ ಅಷ್ಟೇ. ಅವಾಗ ಹುಷಾರಿದ್ರು ಅವರು. ಸೊ ಅದೇ ಸಾಕು ಅಂತ, ಬೇಡ ಯಾವುದು ನಾನು ಹಾಕೋದಿಲ್ಲ, ಫೋಟೋ ಎಲ್ಲ ಮಾಡಲು ಸಹ ಇಲ್ಲ ನಾನು ವಿಡಿಯೋ ಆಮೇಲೆಲ್ಲ. ಹಾಗಾಗಿ ಅತ್ತೆ ಹುಷಾರಿಲ್ದಾಗ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಆವಾಗ ತುಂಬ ಜನ ಹೇಳಿದರು, ಅವರಿಗೋಸ್ಕರ ಪ್ರೇ ಮಾಡಿ ಅಂತ ಹೇಳಿದಾಗ ಪ್ರೇ ಮಾಡಿದ್ರು, ಹುಷಾರಾಗ್ತಾರೆ ಅಂತ ಹೇಳಿದ್ರು. ಅವರು ಹುಷಾರಾಗಿ ಕೂಡ ಬಂದಿದ್ದರು. ಬಟ್ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಒಂದಲ್ಲ ದಿನ ಹೋಗಲೇಬೇಕಲ್ವಾ, ನಾವಾದರೂ ಅಷ್ಟೇ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಓಕೆ, ಇನ್ನು ವಿಡಿಯೋ ಹಾಕ್ತಾ ಇರ್ತೇನೆ. ಅಟ್ಲೀಸ್ಟ್ ವಾರಕ್ಕೆ 1-2-3 ಆದರೂ ಹಾಕ್ತಾ ಇರ್ತೇನೆ. ನಮ್ಮ ಜೊತೆ ಅವರು ಇದ್ದಾರೆ ಅಂತಲೇ ಫೀಲ್ ಮಾಡ್ಕೊಂಡಿದ್ದೇವೆ ಎಲ್ಲರೂ ಅಷ್ಟೇ, ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ಅವರು ಹಾಗೆ ಆಗಿದೆ ಅಂತ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ. ಅಂದರೆ ಹುಷಾರಿದ್ರಲ್ವ, ಸಡನ್ ಆಗಿದ್ರಲ್ವ, ಹಾಗಾಗಿ. ಬಟ್ ಓಕೆ. ಇನ್ನು ಅದೇ ಅವತ್ತಿನ ವೀಡಿಯೋ, ನನ್ನ ಚಿಕ್ಕಮ್ಮನವರೆಲ್ಲ ಬಂದಿದ್ರಲ್ಲ ನೋಡಲಿಕ್ಕೆ, ಚಿಕ್ಕಪ್ಪ ಎಲ್ಲ ಬಂದ ಆ ವಿಡಿಯೋ ಉಂಟು, ಅದನ್ನು ಹಾಕ್ತೇನೆ. ಸೊ ಅದೊಂದು ಮೆಮೊರೀಸ್ ಅಷ್ಟೇ. ಹಾಗಾಗಿ ಇದು ಜೂನ್ 13ಗೆ ವೀಡಿಯೋ ಮಾಡ್ತಾ ಇರೋದು ನಾನು. ಇವತ್ತು ಚಿಕ್ಕಮ್ಮ ಬರ್ತೇನೆ ಅಂತ ಹೇಳಿದ್ರೆ ಅತ್ತೆ ನೋಡಲಿಕ್ಕೆ. ಅತ್ತೆ ಒಂದು ಸ್ವಲ್ಪ ದಿನದಿಂದ ಅವರಿಗೆ ಊಟ ಎಲ್ಲ ನಾವು ಒಂದೊಂದ್ಸಲ ಅವರೇ ಊಟ ಮಾಡ್ತಿದ್ರು, ಇಲ್ಲಾಂದರೆ ಕಡ್ದೆಲ್ಲ ಕೊಡಬೇಕಿತ್ತು, ಬಾಯಿಗೆ ಕೊಡಬೇಕಿತ್ತು. ಅವರಿಗೆ ಲಾಸ್ಟ್ ನಾನು ಹೇಳಿದ್ದು ವೀಡಿಯೋದಲ್ಲಿ ಹೇಳಿದ್ದೇನೆ ಅನಿಸುತ್ತೆ, ಸರ್ಜರಿ ಸ್ವಲ್ಪ ಆಗಿತ್ತು, ಆಮೇಲೆ ಬಂದು ಹುಷಾರಾಗಿದ್ದರು. ನೀವು ನೋಡಿರ್ತೀರ ವೀಡಿಯೋಸ್ ಎಲ್ಲ, ಹಳೆ ವೀಡಿಯೋದಲ್ಲಿ ನಾನು ಕೆಲವೆಲ್ಲ ಹಾಕಿದ್ದೆ. ಹುಷಾರಿದ್ದರು ನೋಡಿ ಇದು ವೀಡಿಯೋದಲ್ಲಿ. ಇದರಲ್ಲಿ ಮಾತ್ರ ಅವರಿಗೆ
ಇವತ್ತು ಹುಷಾರಿದ್ರು ಅವರು. ಒಂದು 2 ದಿನಕ್ಕಿಂತ ಮುಂಚೆ ಅವರಿಗೆ ನಿದ್ರೆ ಒಂದೊಂದು ಸಲ ಕಡಿಮೆ ಆಯಿತಾ. ನಿದ್ರೆ ಕಡಿಮೆ ಆದಾಗ ಅವರು ಅಷ್ಟು ಹುಷಾರಿರಲ್ಲ. ನಿದ್ರೆ ಆದರೆ ತುಂಬ ಆ್ಯಕ್ಟಿವ್ ಆಗಿರ್ತಾಯಿದ್ರು. ನಿದ್ದೆ ಇಲ್ಲಾಂದರೆ ಎಂಥ ಸಹ ಹುಷಾರಾಗಿ ಇರ್ತಿರ್ಲಿಲ್ಲ ಅವರು. ಬಟ್ ಇವತ್ತು ಹುಷಾರಿದ್ರು ಅವರು. ಆಂಟಿ ಅವರು ಬರುವಾಗ ಕೂಡ ಹುಷಾರಿದ್ರು. ಆಂಟಿ ಹೇಳಿದರು, ನೀನು ಹುಷಾರಿಲ್ಲ ಅಂತ ಹೇಳುವಾಗ ನನಗೆ ಮಂಡೆ ಬಿಸಿ ಆಯಿತು, ಅವ್ರು ಬಂದ ಮೇಲೆ ಮಾತಾಡ್ತಾರಾ ಇಲ್ವಾ ಅಂತ. ಬಟ್ ಅವ್ರು ಬರುವಾಗ ತುಂಬ ಹುಷಾರಿದ್ದರು, ತುಂಬ ಚೆನ್ನಾಗಿ ಮಾತಾಡಿದರು. ನಮಗೂ ಕೂಡ ಆಶ್ಚರ್ಯ ಆಯಿತು, ಅತ್ತೆ ಇವತ್ತು ಹುಷಾರಿದ್ದಾರಲ್ಲ ಅಂತ. ಅವ್ರು ಹಾಗೆ ನಿದ್ದೆ ಆದರೆ ಹುಷಾರಾಗಿರ್ತಾರೆ, ನಿದ್ರೆ ಆಗಿಲ್ಲ ಅಂದರೆ ಹುಷಾರಾಗಿರಲ್ಲ. ಹಾಗೆ ನಾನಿವತ್ತು ಚಿಕ್ಕಪ್ಪ ಚಿಕ್ಕಮ್ಮ ತುಂಬ ಟೈಮ್ ಆಯಿತು ಬರದೆ. ಹಾಗಾಗಿ ಏನಾದರೂ ಅವ್ರು ಹೇಳಿದರು ನೀನು ಎಂತ ಮಾಡೋದು ಬೇಡ ಅಂತ. ಬಟ್ ಅವ್ರು ಹೇಳಿದರು ನಾವು ಮಾಡೋದು ಮಾಡಲೇಬೇಕಲ್ಲ. ಹಾಗಾಗಿ ಸ್ವಲ್ಪ ಚಿಕನ್ನು, ಎಗ್ ಆಂಟಿ ಅವರು ವೆಜ್ ಆಂಟಿ, ಹಾಗಾಗಿ ಎಗ್ ಒಂದು ತಿಂತಾರೆ ಅಷ್ಟೇ. ಅವರಿಗೆ ಎಗ್ಗು ಈ ಥರ ಎಲ್ಲ ಮಾಡಿದ್ದೆ. ಬಂದರು ಅವರು ಬೆಳಿಗ್ಗೆನೇ ಬಂದಿದ್ದರು. ಅವ್ರು ಬರುವಾಗ ನಂದು ಅಡುಗೆ ಎಲ್ಲ ಆಗಿರಲಿಲ್ಲ, ಆಗ್ತಾಯಿತ್ತು ಅಷ್ಟೇ. ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ. ಹಾಗೆ ಕೃಷ್ಣನಿಗೆ ಕೂಡ ಆಟ ಆಡೋದೆಲ್ಲ ಕೆಲವು ತಂದಿದ್ದರು. ಅತ್ತೆಗೆ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ನೋಡಿ. ಚಿಕ್ಕಮ್ಮನ ಹತ್ರ ಮಾತಾಡಿದರು, ಏನು ಸುಜಾತ ಹಾಗೆ ಹೀಗೆ ಅಂತ. ಅದೇ ಆಂಟಿಗೆ ಖುಷಿ ಆಯಿತು ಮಾತಾಡಿದ್ರಲ್ಲ ಅಂತ. ಇವತ್ತಿನ ಅಡುಗೆ ಎಲ್ಲ ಸಿಂಪಲ್ಲಾಗಿ ವೆಜ್ ಮತ್ತು ನಾನ್ ವೆಜ್ ಎಲ್ಲ ಸೇರಿಸಿ ಮಾಡಿದ್ದು. ಆಂಟಿ ಎಗ್ ಮಾತ್ರ ಎಲ್ಲ ತಿನ್ನೋದು, ಹಾಗಾಗಿ ಪನ್ನೀರ್ ಕೂಡ ಮಾಡಿದ್ದೆ ನಾನು. ಅವತ್ತು ನಾವು ಕೂಡ ಖುಷಿಯಾಗಿದ್ವಿ ಎಲ್ಲರೂ. ಓಕೆ ಅತ್ತೆ ಹುಷಾರಾಗಿದ್ದಾರೆ ಅಂತಂದರೆ 2 ದಿನಕ್ಕಿಂತ ಮುಂಚೆ ಅಷ್ಟು ಹುಷಾರಿರಲಿಲ್ಲಲ್ಲ. ಅವ್ರದ್ದು ಒಂದೊಂದು ದಿನ ಒಂದೊಂದು ಥರ ಆ ಥರ ಇತ್ತು. ಒಂದೊಂದು ದಿನ ಮಗು ಥರ ಇದ್ದರು, ಒಂದೊಂದು ಥರ ಮೆಚ್ಯೂರ್ ಆಗಿರ್ತಾಯಿದ್ರು. ಅದೇ ಕೆಲವ್ರು ಹೇಳ್ತಾರಲ್ವ ಅರುಳು ಮರುಳು, ಆ ಥರ ಕೂಡ ಇತ್ತಿತ್ತು. ಬಟ್ ಟೋಟಲಾಗಿ ಇದ್ದರು ಪಾಪ, ನಮ್ಮೊಟ್ಟಿಗೆ ಇದ್ದರು. ನನಗೆ ನಿಜ ಹೇಳಬೇಕಲ್ಲ, ಎಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ವೀಡಿಯೋದಲ್ಲಿ ವಾಯ್ಸ್ ಕೊಡಲಿಕ್ಕೆ. ಬಟ್ ಓಕೆ, ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಅವರನ್ನು ನೋಡಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಹೊರಟರು. ಹಾಗೆ ಇವತ್ತು ಅತ್ತಿಗೆ ಅವರು ಕೂಡ ಬರ್ತಾನೆ ಅಂತ ಹೇಳಿದರು. ದೊಡ್ಡ ಅತ್ತಿಗೆ ಮತ್ತು ಅಪ್ಪು ಕೂಡ ನೋಡಿರಲಿಲ್ಲ. ದೊಡ್ಡ ಪುಳ್ಳಿ ಎಲ್ಲ ಅಜ್ಜಿಯ ನೋಡಲಿಕ್ಕೆ ಬರ್ತಾನೆ ಅಂತ ಹೇಳಿದರು. ಹಾಗಾಗಿ ಅವರು ಕೂಡ ಇವತ್ತು ಸಂಜೆ ಬರ್ತಾನೆ ಅಂತ ಹೇಳಿದರು. ಆಲ್ಮೋಸ್ಟ್ ಅತ್ತೆ ನೋಡಲಿಕ್ಕೆ ತುಂಬ ಎಲ್ಲ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ ಬಂದು ಹೋಗಿದ್ರು ಅತ್ತೆಯನ್ನು ನೋಡಲಿಕ್ಕೆ. ಒಂದ್ಸಲ ಎಲ್ಲರನ್ನು ನೋಡಿದ್ರು ಅತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು ಸಡನ್ ಹೀಗಾಗತ್ತೆ ಅಂತ. ನೋಡಿದ್ರಲ್ಲ, ಇದಿಷ್ಟು ವೀಡಿಯೋ ಮಾಡಿದ್ದು. ಮತ್ತು ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಪ್ರಶ್ವಿನಿ ಅವರೆಲ್ಲ ಬಂದಿದ್ದರು ಬೆಳಿಗ್ಗೆ. ಸಂಜೆ ಅದೇ ಅವತ್ತು ಆಂಟಿಯವರು ಹೋದ ಸಂಜೆ ದೊಡ್ಡ ಅತ್ತಿಗೆ ಮತ್ತು ಅಪ್ಪು ಪ್ರಿಯಾಂಶು ಬಂದಿದ್ದರು, ಹುಷಾರಿದ್ರು ಅವತ್ತು. ನೆಕ್ಸ್ಟ್ ಡೇ ಪ್ರಶ್ವಿನಿ ಅವರು ಬಂದಿದ್ದರು. ಪ್ರಶ್ವಿನಿ ಅವರೆಲ್ಲ ತುಂಬ, ಪ್ರಶ್ವಿನಿ, ಪ್ರಜ್ಞಾ, ಅಶ್ಮಿತಾ, ಪಕ್ಕು, ಅತ್ತೆಯ ಎಲ್ಲ ಪುಳ್ಳಿಯಂದರು ಬಂದಿದ್ದರು. ಬಂದು ಒಂದು ಸಂಜೆ ಎಷ್ಟು ಗಂಟೆಗೆ, ಒಂದು 4:15 ಆಗೋಷ್ಟೊತ್ತಿಗೆ ಹೀಗೆಲ್ಲ ಆಯಿತು ಅಷ್ಟೇ. ಓಕೆ, ಹೀಗೆಲ್ಲ ವಿಷಯ. ಇನ್ನು ಅವತ್ತು ಇಷ್ಟ ಆಯಿತು. ಜೂನ್ 14ಗೆ ಅತ್ತೆ ನಮ್ಮನ್ನು ಬಿಟ್ಟು ಹೋದರು. ಬಟ್ ಹೋಪ್ ಇದ್ದಾರೆ, ನಾವು ಹಾಗೆ ಅಂದ್ಕೊಂಡಿದ್ದೇವೆ ಇದ್ದಾರೆ ಅಂತ. ನಾನು ಅದು ಆವಾಗಲೇ ಹೇಳಿದಾಗೆ ಫೋಟೋ ನೋಡಿದಾಗ ಮಾತ್ರ ಅವ್ರು ಇಲ್ಲ ಅಂತ ಫೀಲ್ ಆಗುತ್ತೆ. ಇಲ್ಲಾಂದರೆ ಅವ್ರದ್ದು ಮಂಚ ಇಲ್ಲಿಯೇ ನೋಡಿ, ಇಲ್ಲೇ ಮಂಚ ಇತ್ತು, ಇಲ್ಲೇ ಕೂತ್ಕೊಂತ 14th ನೈಟ್ ನನ್ನನ್ನು ಒಂದಿಷ್ಟು ಕರೆದಿದ್ದಾರೆ ಅಂತೆಲ್ಲ ಅವರು. ಅಂದರೆ ಕರೆದಿದ್ದಾರೆ ಅಂತಲ್ಲ, ಅವರ ಜೊತೆನೇ ಇದ್ದೆ ನಾನು 14th ನೈಟ್. ನಾನು ಮತ್ತು ಅತ್ತಿಗೆ ಅವರ ಜೊತೆನೇ ಇದ್ವಿ ಫುಲ್ ಡೇ ಆ್ಯಂಡ್ ನೈಟ್. ಓಕೆನಾ. ನಾನು ಮಲಗೋದು, ಅತ್ತಿಗೆ ಇರೋದು, ಅತ್ತಿಗೆ ಅವರು ನಿದ್ರೆ ಬರಲಿಲ್ಲ ಅಂದರೆ ಕರೆಯುವುದು ಜಾಸ್ತಿ, ಎಲ್ಲರನ್ನು ಕರೀತಾರೆ. ಅವತ್ತು ತುಂಬ ಕರೆದಿದ್ದಾರೆ ನನ್ನನ್ನು. ನೆಕ್ಸ್ಟ್ ಡೇ ಕೂಡ ಅಷ್ಟೇ ತುಂಬ ಕರೆದಿದ್ದಾರೆ. ಅದು ತುಂಬ ನೆನಪಾಗ್ತದೆ ನನಗೆ. ಓಕೆ ಗೈಸ್, ಇಷ್ಟೇ. ಅದು ಕರಿತಾ ಇದ್ರಲ್ಲ, ಅದು ನೈಟು ಎಚ್ಚರಾದಾಗ ಶ್ರುತಿ ಅಂತ ಅದೇ ಬರುತ್ತೆ. ಕೊನೆಗೆ ಅವರು ಅಂದರೆ ಲಾಸ್ಟ್ ಟೈಮೆಲ್ಲ ಒಂಥರ ಪಾಪು ಥರನೇ ಇದ್ದರು, ಅವರು ಮಗು ಥರನೇ ಇದ್ದರು. ಹಾಗಾಗಿ ಅದು ತುಂಬ ನೆನಪಾಗತ್ತೆ. ಬಟ್ ಹೋಪ್ ಅವ್ರು ಮತ್ತೆ ಬರ್ತಾರೆ, ನಮ್ಮ ಜೊತೆ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದು ಆಗತ್ತೆ, ಹಾಗೆ ನಮ್ಮ ಎಲ್ಲರ ನಂಬಿಕೆ ಅದು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟೆಲ್ಲ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಒಂದು ಹೋಮ್ ಟೂರ್ ಹಾಕ್ತೇನೆ ಅಂತ ಹೇಳಿದ್ದೆ. ಬಟ್ ಹೋಮ್ ಟೂರಿಗೆ ನಾನು ಬೇಗ ಮಾಡಬೇಕಿತ್ತು. ಬಟ್ ಇವಾಗ ಹೋಮ್ ಟೂರ್ ಮಾಡಲಿಕ್ಕೆ ನನಗೆ ಮನಸ್ಸೇ ಇಲ್ಲ, ಅತ್ತೆ ಕೂಡ ಇಲ್ಲ, ಎಂತ ಮಾಡೋದು ಅಂತ. ಬಟ್ ಹೇಳಿ ಆಗಿದೆ, ಆದರೆ ಒಂದು ಸಣ್ಣ ಹೋಮ್ ಟೂರ್ ಮಾಡಲಿಕ್ಕೆ ಉಂಟು. ಅಂದರೆ ಇನ್ನು ಮನೆ ಕೂಡ ಇದನ್ನು ಸದ್ಯಕ್ಕೆ ತೆಗಿಲಿಕ್ಕೆಲ್ಲ ಉಂಟು, ಹಾಗಾಗಿ ಮಾಡಬೇಕು ಹೋಮ್ ಟೂರ್ ಸಣ್ಣದಾಗಿ. ಕೂಲ್. ಓಕೆ, ಇವತ್ತಿನ ವಿಷಯ ಇಷ್ಟೇ. ನೆಕ್ಸ್ಟ್ ಏನು ವೀಡಿಯೋ ಹಾಕ್ತಾ ಇರ್ತೇನೆ, ನೋಡ್ತಾ ಇರಿ. ನಾನು ವೀಡಿಯೋ ಹಾಕೋದು ಕಡಿಮೆ, ಅದು ನಿಮಗೆ ವೀಡಿಯೋ ರೀಚ್ ಆಗ್ತದೆ ಇಲ್ಲ ಅದು ಗೊತ್ತಿಲ್ಲ ನನಗೆ. ಓಕೆ, ಮತ್ತೆ ಸಿಗುವ.